ಬೈಕಂಪಾಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಇಂದಿರಾ ಮಾಧವ ವಿದ್ಯಾರ್ಥಿ ಭವನದ ಉದ್ಘಾಟನಾ ಸಮಾರಂಭವು ನಡೆಯಿತು. ನೂತನ ಭವನವನ್ನು ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಉದ್ಘಾಟಿಸಿದರು. ಬೈಕಂಪಾಡಿ ವಿದ್ಯಾರ್ಥಿ ಸಂಘ ಮತ್ತು ಮಹಿಳಾ ಸಮಾಜ ಬೈಕಂಪಾಡಿ ಮುಂಬೈ ಇದರ ವತಿಯಿಂದ ನಿರ್ಮಾಣಗೊಂಡ ಇಂದಿರಾ ಮಾಧವ ವಿದ್ಯಾರ್ಥಿ ಭವನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಬಳಿಕ ಅವರು ಆಶೀರ್ವಚನ ನೀಡಿದರು. ಈ ಒಂದು ಕಟ್ಟಡದ ನಿರ್ಮಾಣವಾಗಿದೆ. ನಮ್ಮ ಬೈಕಂಪಾಡಿ ರಾಮಚಂದ್ರವರು ಹೆಚ್ಚಿನ ನೇತೃತ್ವ ವಹಿಸಿ ಈ ಕಾರ್ಯದ ಸಾಧನೆಗೆ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ಅಭಿನಂದಿಸಿ ಎಲ್ಲರ ಸಹಕಾರದಿಂದ ಈ ಪರಿಸರದ ಜನರಿಗೆ ಅತ್ಯಂತ ಉಪಯುಕ್ತವಾದ ಈ ಒಂದು ಭವನ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳಿಗೂ ಇದರಿಂದ ಬರುವ ಆದಾಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ವಿನಿಯೋಗವಾಗಬಹುದು ಅಂತ ಭಾವಿಸಿದ್ದೀನಿ. ವಿದ್ಯಾರ್ಥಿಗಳಿಗಾಗಿ ಎಲ್ಲ ಜನರಿಗಾಗಿ ಪರಿಸರದ ಜನರಿಗಾಗಿ. ಅನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿ, ಜೀವನದಲ್ಲಿ ಶ್ರಮ ಮುಖ್ಯ. ಸಮುದ್ರದಲ್ಲಿ ಕಸುಬು ಮಾಡುವ ಇವರಿಗೆ ಪ್ರತಿ ಕ್ಷಣವೂ ಕೂಡ ಚಂಚಲವಾದ ಗಾಳಿ, ಮಳೆ ಇವುಗಳಿಗೆ ಸಂಬಂಧಿಸಿದ ಅಪಾಯಗಳನ್ನು ಎದುರಿಸುವ ಸವಾಲುಗಳಿರ್ತವೆ. ಹಾಗಾಗಿ ಎಲ್ಲರೂ ಕೂಡ ನಿತ್ಯ ದೇವರನ್ನ ಸ್ಮರಿಸಬೇಕು. ಯಾಕೆಂದ್ರೆ ಯಾವ ಕ್ಷಣದಲ್ಲೂ ಬೇಕಾದರೂ ಆತಂಕಗಳು ಬರಬಹುದು. ಅದನ್ನ ಪರಿಹಾರ ಮಾಡುವಲ್ಲಿ ದೇವರು ನಮಗೆ ಸಹಕಾರಿಯಾಗ್ತಾನೆ ಎಂದು ಹೇಳಿದ್ರು. ಸೈಕಲ್ ಓಡಿಸೋದೇ ಕಷ್ಟ, ಯಾಕಂದ್ರೆ ಸೈಕಲಲ್ಲಿ ಬ್ಯಾಲೆನ್ಸ್ ಕಲಿಬೇಕಾಗ್ತದೆ. ಬ್ಯಾಲೆನ್ಸ್ ಇಲ್ಲದೆ ಸೈಕಲ್ ನಿಲ್ಲೋದಿಲ್ಲ. ಅದೇ ರೀತಿ ಸಮುದ್ರದಲ್ಲಿ ಕಸುಬು ಮಾಡುವಂತೆ ನನಗೆ ಪ್ರತಿ ಕ್ಷಣವೂ ಕೂಡ ಅಸ್ಥಿರವಾದ, ಚಂಚಲವಾದ ಮತ್ತು ಯಾವತ್ತೂ ಕೂಡ ಗಾಳಿ, ಮಳೆ, ಬೆಳಕು ಇವುಗಳಿಗೆ ಸಂಬಂಧಪಟ್ಟಂಥ ಅಪಾಯಗಳನ್ನು ಎದುರಿಸಿ ಮಾಡಬೇಕಾದಂಥ ಸವಾಲು ಇರ್ತದೆ. ಹಾಗಾಗಿ ಎಲ್ಲರೂ ಕೂಡ ಮಾಡುವಂಥ ಉದ್ಯೋಗ ಒಂದೇ ಆದರೂ ಕೂಡ ನಿತ್ಯವೂ ದೇವರನ್ನು ಸ್ಮರಿಸಬೇಕು. ಯಾಕೆಂತಂದರೆ ಯಾವತ್ತು ಏನು ಹೇಗೆ ಆಪತ್ತು ಬರಬಹುದು, ಯಾವ ಕ್ಷಣದಲ್ಲಿ ನಮಗೆ ಆತಂಕಗಳು ಬರಬಹುದು, ಅದನ್ನು ಪರಿಹಾರ ಮಾಡಬೇಕಾದ್ರೆ ಭಗವಂತನದೇ ಸಮುದ್ರದಲ್ಲಿ ಮನುಷ್ಯನಿಗೆ ಸಾಧ್ಯವಿಲ್ಲ. ಹಾಗಾಗಿ ಈ ದೇವರ ಭಕ್ತಿಯನ್ನು ನೀವು ಮಾಡ್ತಾನೆ ಇರಬೇಕಾಗ್ತದೆ. ಸದಾ ಶ್ರದ್ಧೆಯನ್ನು ಇಟ್ಕೊಂಡೇ ಇರಬೇಕಾಗುತ್ತೆ. ನೀವು ಯಾವತ್ತೂ ಇಟ್ಕೊಂಡೇ ಬರೋದು. ಈಗ ನಾವು ಭಜನಾ ಮಂದಿರಕ್ಕೆ ಹೋಗಿ ಬಂದೆವು. ಅಲ್ಲಿ ಭಜನಾ ಮಂದಿರದಲ್ಲಿ ಹೇಳ್ತಾ ಇದ್ದರು ಏನಂತಂದರೆ, ಈ ಗ್ರಾಮದಲ್ಲಿ ಯಾರು ಕೂಡ ಹಿಂದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಓಂದಾಸ್ ಸಾಲ್ಯಾನ್ ವಹಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಉದ್ಯಮಿಗಳಾದ ಇಂದಿರಾ ಎಂ, ಮಾಧವ ಸಾಲ್ಯಾನ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಶ್ರೀ ಕೋಟ್ಯಾನ್, ವಾಸುದೇವ ಸಾಲ್ಯಾನ್, ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ರಾಮಚಂದರ್ ಬೈಕಂಪಾಡಿ, ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದ ರಾಮ ಎಸ್ ಕರ್ಕೇರಾ, ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರ ಸುರತ್ಕಲ್ನ ನಿರ್ದೇಶಕರಾದ ರಾಜೇಂದ್ರ ಕಾಲ್ಪಾವಿ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.